ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ನನ್ನನ್ನು ಇವತ್ತು ವಲ್ಲಿ ಪರ್ಬ್ಲು ಕರೆದಿದ್ದಾರೆ. ಅವರ ಕೃಷಿಕರು, ಅವರ ಹತ್ರ ಮಾತಾಡೋಣ ಬನ್ನಿ. ನಮಸ್ತೆ ಪರ್ಬ್ಲ. ಬೊಕ್ಕ ಈರು ಏತು ಸಮಯ ಹಿಡಿದು ಇಂದು ಕೃಷಿ ತಪುರ ಬೇರೆ ಮಾಡ್ಕೊಂಡಿಲ್ಲ. 45 ವರ್ಷದ ಚೀರು ಮಾಡ್ಕೊಂಡಿಲ್ಲ ಪೂರ ಮಾಡ್ಕೊಂಡಿದ್ದಾರೆ. ಇತ್ತೆ ಸಾಧಾರಣ ಏತು ಕಂಗದ ದೈ ಉಂಡಿರಡ ಒಂದು ಸಾರ ಕಂಗದ ಉಂಡು ಏತು ಪೆತ್ತೋಲಲ್ಲ ಮೂಜಿ ಪೆತ್ತೋಲ ಕಂಜಿ ಪುರ ಉಂಡೆ ರಡ್ಡು ಕಂಜಿ ಬೊಕ್ಕ ಹೂ ಪೂರ ಕೃಷಿ ಮಲ್ದಾರೆ ಇದು ಹಣ್ಣು ಬೆಚ್ಚಿರೆ ತರಕಾರಿ ಹೀರೆ ಬೆಂಡೆಕಾಯಿ ಕೊಂಡೆ ಬದನೆ ಸುವರ್ಣಗೆಡ್ಡೆ ತೆಗೆರಂಗಿ ಕಂಚಲ ಸಾಂಬ್ರಾಣಿ ಶುಂಠಿ ಮಂಜೋಳು ಕೊಂತ ಗೇರು ಬೀಜ ಪೂರ ಪಾಡ್ತಾರೆ. ಗೇರು ಬೀಜ ಪೂರ ಪಾಡ್ತಾರೆ. ಕುಕ್ಕುದ ದೈ ಉಂಡು, ಜಾಮು ಪಪ್ಪಾಯಿ ಮಸ್ತ್ ಕೃಷಿ ಪೂರ ಅನುಭವ ಉಂಡದು. ಇತ್ತ ಇನಿ ಈರು ಕೇಯ್ತ ಇತ್ತ ಜನ ತಿಕ್ಕುಜೇರ ಅದೇ ಜನ ತಿಕ್ಕುಜೇರ ನಂಗೆ ಕೃಷಿ ಮಲ್ಪೊಡೆ ಜನ ಈರಡ ಮಸ್ತ್ ಖುಷಿ ಆಣಂಗೆ ದಾಯ ಪನ್ನಾಗ ನಮ್ಮನ ಒಂದು ಜನ ತಿಕ್ಕುಜುದೆಲ್ಲ ಬುಳೆ ಪಾರ್ತೇನೆ ಅವು ಎಂಕ್ಲೆ ಮಸ್ತ್ ಖುಷಿ. ಅವೇ ನನ್ನ ಬೇತೆ ಜನಕ್ಕಲ್ಲ ಈ ಪಾಳು ಬುಡ ಅಂದೆ ಅವೇನು ಒಂದು ಮಿಷಿನ್ ಪೂರ ಪಡೀಲ್ ದಿವರ ಬಲ್ಲಿ ಮಲ್ಪೊಡೆ ವಿಶೇಷ ಲಾಭ ಇದೆ. ಒಂದು ಈ ಕಾಡು ಪ್ರಾಣಿ ನಮ್ಮ ಮಿಷಿನ್ ತೂಕ ಅವೇ ನೋಡಿ. ಇದು ವಲ್ಲಿ ಪರ್ಬ್ಲ ಅಮ್ಮ, ಪ್ರಾಯ ಆಗಿದೆ. ಇದು ಮಗ, ಹಾಗೆ ಇದು ಹೆಂಡತಿ ನೋಡಿ. ಅವರು ಇದು ಅವರ ತಂಗಿ, ಹಾಗೆ ಇದು ಅವರದ್ದು ಮನೆ ನೋಡಿ. ಟಾರ್ಪಲೆಲ್ಲ ಹಾಕಿದ್ದಾರೆ. ಒಳ್ಳೆ ಇದು ಭತ್ತ ಹಾಕ್ಲಿಕ್ಕೆ ಈಗ ಮಳೆ ಬರಲಿಕ್ಕೆ ಆಗಿದೆ. ಅದಕ್ಕೀಗ ಅವರಿಗೆ ಭಯ ಆಗ್ತಾ ಉಂಟು. ಆದರೆ ಸ್ವಲ್ಪ ಬಿಸಿಲು ಕಾಣ್ತದಂತ ಮಿಷಿನ್ ಬಂದಿದೆ. ಹಾಗೆ ಒಳ್ಳೆ ಇದು ಅವರ ಹೆಸರು ವೀರ ಅಂತ, ವೀರಾಬಾಯಿ ನೋಡಿ. ಅದು ವೀಳ್ಯದೆಲೆ, 2 ವೀಳ್ಯದೆಲೆ ಉಂಟು, ಕಂಗಿಗೆ ಬಿಟ್ಟಿದ್ದಾರೆ. ಹಾಗೆ ಇದು ದನದ ಕೊಟ್ಟಿಗೆ ಆಚೆ ಸೈಡಲ್ಲಿ. ಹಾಗೆ ನೋಡಿ, ಇದು ಬದನೆ ಗಿಡಗಳು, ಇಲ್ಲಿ ಬದನೆ ಮಾಡಿದ್ದಾರೆ. ಹಾಗೆ ಅದಕ್ಕಿಂತ ಮುಂದೆ ಬೆಂಡೆ ಮಾಡಿದ್ದಾರೆ. ಮೊದಲೆಲ್ಲ ಗೆಣಸು ಕೂಡ ಮಾಡ್ತಾಯಿದ್ರು, ಆದರೆ ಈಗ ನವಿಲುದು ಕಾಟಕ್ಕೆ ಎಲ್ಲ ಮಾಡ್ತಾಯಿಲ್ಲ ಅವರು. ಮತ್ತು ಇದು ಹಂದಿ ಬರ್ತದೆ, ಅದಕ್ಕೆ ಗೆಣಸು ಮಾಡೋದಿಲ್ಲ. ಈಗ ಇದು ಗದ್ದೆಯಲ್ಲಿ ಮಿಷಿನ್ ಬಂದಿದೆ. ಅದು ಏನೋ ಸ್ವಲ್ಪ ಪ್ರಾಬ್ಲಮ್ ಉಂಟು ಅಂತ ಅದು ನಿಂತಿದೆ ನೋಡಿ. ಸ್ವಲ್ಪ ಎಂಥದ್ದು ಪ್ರಾಬ್ಲಮ್ ಆಗಿದೆ, ಹಾಗಾಗಿ ಅದನ್ನು ಚೆಕ್ ಮಾಡ್ತಿದ್ದಾರೆ. ಸ್ವಲ್ಪ ನೋಡಿ, ಈಗ ಅದನ್ನು ತಗೊಂಡು ಹೋಗ್ತಾರೆ. ಈಗ ನೋಡಿ, ಅದರ ಹಿಂದ್ಗಡೆ ಉಂಟಲ್ಲ, ಅದರಲ್ಲಿ ಹೇಗೆ ನಮಗೆ ರನ್ ಆಗುವಾಗ ಹೇಗೆ ಅದರೊಳಗೆ ಭತ್ತ ಹೋಗುತ್ತೆ, ಹುಲ್ಲೇಗೆ ಕೆಳಗೆ ಬೀಳುತ್ತೆ. ಮತ್ತು ನೋಡಿ, ಬರ್ತಾ ಉಂಟು ನೋಡಿ, ಮೇಲೆ ಬರ್ತಾ ಉಂಟು ನೋಡಿ. ಎಲ್ಲೆಲ್ಲಿನೂ ಬರ್ತದೆ, ಅದು ಎಲ್ಲಿ ಬರ್ತದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಅಷ್ಟು ಚೆನ್ನಾಗಿದೆ ಅದು ಮಿಷಿನೆಲ್ಲ ಹಾಗೆ ತಯಾರು ಮಾಡಿದ್ದು. ತುಂಬ ಇವರಿಗೆಲ್ಲ ಹೆಲ್ಪ್ ಆಗಿದೆ, ಅಂದರೆ ಕೃಷಿಕರಿಗೆಲ್ಲ ತುಂಬ ಹೆಲ್ಪ್ ಆಗಿದೆ. ಅದು ನೋಡಿ ಬಂತು, ಗದ್ದೆಗೆ ಬಂತು. ಈಗ ಗದ್ದೆಯಿಂದ ಕೆಳಗಿಂದ ಮೇಲೆ ಹತ್ತಾ ಉಂಟು. ಹಾಗೆ ಗದ್ದೆಗೆ ಬಂತು. ಇದು ಎಂತಂದರೆ ಇದರಲ್ಲಿ ಹೇಗೆ ನೋಡಿ, ಅದು ನಮಗೆ ಟರ್ನ್ ಆಗೋದು ಕಾಣ್ತದೆ, ಅದು ರನ್ನಿಂಗ್ ಕಾಣ್ತದೆ. ಆದರೆ ಅದರಲ್ಲಿ ಹುಲ್ಲು ಅಂದರೆ ಬೆಳೆ ಎಲ್ಲಿ ಹೋಗುತ್ತೆ, ಹೇಗೆ ಹೋಗುತ್ತೆ, ಭತ್ತ ಎಲ್ಲಿರುತ್ತೆ,
ಹಾಗೆ ಅದರ ಹುಲ್ಲು ಹಿಂದ್ಗಡೆ ಬೀಳೋದು ಕಾಣುತ್ತೆ ನಮಗೆ. ಹುಲ್ಲೆಲ್ಲ ಉಂಟಲ್ಲ ಹಿಂದ್ಗಡೆಯಿಂದ ಬೀಳ್ತಾ ಇರ್ತದೆ. ಆದರೆ ಭತ್ತ ಎಲ್ಲಿ ಹೋಗುತ್ತೆ, ಇದು ಬೆಳೆ ಹೇಗೆ ಒಳಗೆ ಹೋಗುತ್ತೆ ಅದೆಲ್ಲ ಯಾವುದು ಗೊತ್ತಾಗುವುದಿಲ್ಲ. ಅಷ್ಟು ಒಂದು ಒಳ್ಳೆ ಇದು ಮಿಷಿನ್ ಇದು, ತುಂಬ ಚೆನ್ನಾಗಿರುತ್ತೆ. ಅದೇ ಇದು ಈಗ ಭತ್ತ ಕೊಯ್ತಾರೆ, ಅದನ್ನು ಮತ್ತೆ ನೋಡಿ ಆ ಪೈಪ್ ಕಾಣ್ತದಲ್ಲ ಉದ್ದದ್ದು, ಆ ಉದ್ದದ ಪೈಪು ಈಗ ನಾವು ಅದು ಕುಯ್ಯುವಾಗ ಎದುರು ಬಂದಿರ್ತದಲ್ಲ, ಮತ್ತೆ ಅದನ್ನು ತಗೊಂಡೋಗಿ ಹಾಕುವಾಗ ಹಿಂದೆ ಟರ್ನ್ ಆಗುತ್ತೆ. ನೋಡಿ ಇಲ್ಲಿ ದೂರ ಕಾಣುತ್ತಲ್ಲ ಪೈಪು, ಅದು ಹಿಂದೆ ಟರ್ನ್ ಆಗಿ ಆ ಪೈಪಲ್ಲಿ ಭತ್ತ ಎಲ್ಲ ಕೆಳಗೆ ಬೀಳುತ್ತಂತೆ. ನಾನು ನೋಡಲಿಲ್ಲ, ನೋಡಬೇಕು ಅಂತ ಬಂದೆ. ಆದರೆ ಇವತ್ತು ಮಳೆಯಲ್ಲಿ ನಮಗೆ ಅದು ಸಿಗೋದು ಕಷ್ಟ. ಯಾಕಂದರೆ ಅವರು ಕೂಡ ಈಗ ನಿಲ್ಲಿಸುವ ಅಂದಾಜಲ್ಲಿದ್ದಾರೆ, ಎಂತ ಮಾಡ್ತಾರಂತ ಗೊತ್ತಿಲ್ಲ. ನೋಡುವ, ತೋರಿಸಿದರೆ ಅವರು ಮಾಡಿದರೆ ನಾನು ತೋರಿಸ್ತೇನೆ, ಇಲ್ಲಾಂದರೆ ಬರೋ ಸಲ ಆದರೂ ನಿಮಗೆ ತೋರಿಸ್ತೇನೆ ಅದು ಹೇಗೆ ಮಾಡೋದು ಎಂತಂತ ನಾನು ನಿಮಗೆ ತೋರಿಸ್ತೇನೆ. ಈ ಸಲ ಆದರೆ ಈ ಸಲನೇ ತೋರಿಸ್ತೇನೆ, ಹೇಗೆ ಆಗ್ತದೆ ನೋಡುವ, ಗೊತ್ತಿಲ್ಲ. ಮತ್ತು ಇವರ ಪೊರ್ಬುಲಿದ್ದಾರಲ್ಲ, ಅವರು ತುಂಬ ಶ್ರಮಜೀವಿ. ಅಂದರೆ ಬೆಳಿಗ್ಗೆದ್ದು ಹಾಲು ಕರೆದು ಹಾಲು ತಂದು ಮನೆಗೆ ಕೊಟ್ಟು ಆದ ನಂತರ ಅವರು ಮನೆಗೆ ಹೋಗಿ ಮನೆಯಲ್ಲಿ ಏನೆಲ್ಲ ಕೆಲಸ ಮಾಡಲಿಕ್ಕಿದೆ ಅದನ್ನೆಲ್ಲ ಮಾಡಿ ಮತ್ತೆ ಅವರು ಪ್ಲಮ್ಮಿಂಗ್ ಕೆಲಸಕ್ಕೆಲ್ಲ ಹೋಗ್ತಾರೆ. ಈಗ ನಮಗೆ ಏನಾದರೂ ನಮ್ಮ ಮನೇಲಿ ಫಂಕ್ಷನ್ ಎಲ್ಲ ಆಗೋದಿದ್ದರೆ ಬಾಳೆ ಎಲ್ಲ ತುಂಬ ಬಾಳೆ ಉಂಟು ಇವರಿಗೆ, ಬಾಳೆ ಹಾಗೆ ತೆಂಗು ಇದು ತೆಂಗಿನ ಮರ ಎಲ್ಲ ಉಂಟು. ಹಾಗೆ ನಮಗೆ ತೆಂಗಿನಕಾಯಿ ಬೇಕಿದ್ದರೆ, ಹಾಗೆ ತರಕಾರಿ, ಹಾಗೆ ಬಾಳೆ ಎಲೆ ಎಲ್ಲ ಇವರೇ ನಮಗೆ ತಂದು ಕೊಡ್ತಾರೆ. ಮತ್ತು ಇವರ ಹೆಂಡತಿ ಕೂಡ ತುಂಬ ಒಳ್ಳೆಯವರು. ಬಂದರೆ ಒಂದು ಮಾತಾಡೋದು ಎಲ್ಲರ ಹತ್ರ ತುಂಬ ಚೆನ್ನಾಗಿ, ಅಂದರೆ ಮನೆ ಕೆಲಸದಲ್ಲಿ ಆಗಲಿ ಎಲ್ಲದರಲ್ಲಿ ಇವರು ಭಾರಿ ಹುಷಾರು. ವೀರಾಬಾಯಿ ಅಂತ, ಆದರೆ ತುಂಬ ಚೆನ್ನಾಗಿ ಮಾತಾಡ್ತಾರೆ, ಹಾಗೆ ತುಂಬ ಒಳ್ಳೆ ಕೆಲಸ ಮಾಡ್ತಾರೆ. ಹಾಗೆ ಅವರ ಒಲ್ಲಿ ಪೊರ್ಬುಲ ಅಪ್ಪ ಇರುವಾಗ ಕೂಡ ಹಾಗೆ ಅವರು ಕೂಡ ಒಳ್ಳೆ ನಮಗೆ ಮಾತಾಡುವವರು, ಬರುವರು. ನಮ್ಮ ಆಗ ಅಂಗಡಿ ಇತ್ತು, ಆಗ ಅಲ್ಲಿಗೇನು ಬರ್ತಾಯಿದ್ರು. ಈಗ ಮಳೆ ಬರಲಿಕ್ಕಾಯಿತು, ಮಿಷಿನ್ ನಿಲ್ಲಿಸ್ಲಿಕ್ಕೆ ಹೋಗ್ತಾರೆ. ಈಗ ಇನ್ನು ಇದರ ಮುಂದಿನ ಭಾಗ ಇನ್ನೊಂದು ಸಲ ತೋರಿಸ್ತೇನೆ ನೋಡಿ. ನಮಗೀಗ ಬರೀ ಕೈಯಲ್ಲಿ ಹೋಗಬೇಕಲ್ಲ ಅಂತ ಪಪ್ಪಾಯ ಹಣ್ಣು ಕೊಯ್ಯಲಿಕ್ಕೆ ಅಂತ ಅಂದಾಜು ಮಾಡ್ತಿದ್ದಾರೆ ಪೊರ್ಬುಲು. ನೋಡಿ ಪಪ್ಪಾಯ ಹಣ್ಣು ಕೊಯ್ತಿದ್ದಾರೆ, ಒಳ್ಳೆ ಪಪ್ಪಾಯ ಅಂತ ಹೇಳ್ತಿದ್ದಾರೆ. ನೋಡಲಿಲ್ಲ ನಾನು, ಗೊತ್ತಿಲ್ಲ ಹೇಗೆ ಅಂತ. ಭತ್ತ ಹಾಕೋದು ಮತ್ತು ಹುಲ್ಲನ್ನೆಲ್ಲ ಕಟ್ಟೋದು ಅದನ್ನೆಲ್ಲ ಮಿಷಿನಲ್ಲೇ ಕಟ್ತದಂತೆ, ನನಗೆ ಗೊತ್ತಿಲ್ಲ. ಅದನ್ನು ಇನ್ನೊಮ್ಮೆ ತೋರಿಸುವ. ನಾನು ನಿಮಗೆ ನಾಳೆ ಸಿಗ್ತೇನೆ. ಬಾಯ್.